ವೇದಿಕೆ ಮಾತೆಲ್ಲ ಬಂದು ಇದು ಸಭಾಸ್ಥಾನ ಇದು ಆಸೀನ ಒಂದು ವಿನಂತಿ ಮಾಡಿದೆ. ಮತ್ತೊಂದು ಸುರುಗಾದ ಪ್ರಾರ್ಥನೆ ಜೀವಿತವಾದ ಶ್ರೀರಕ್ಷ ಬುದ್ಧಿಗೆ ಗಣಪನ ಸೋದರನೇ ವಿದ್ಯೆಗೆ ಅಧಿಪತಿ ನೀನೇ ಹೇ ಗಜಮುಖನೇ ಸಿದ್ಧಿ ಬುದ್ಧಿಗೆ ಗಣಪನ ಸೋದರನೇ ವಿದ್ಯೆಗೆ ಅಧಿಪತಿ ನೀನೇ ಹೇ ಗಜಮುಖನೇ ಹೇ ರಂಭ ಗಣಪತಿಯೇ ನಿನಗೆ ವಂದನೆ ಹೇ ರಂಭ ಗಣಪತಿಯೇ ನಿನಗೆ ವಂದನೆ ಶರಣು ಶರಣು ಗಣಪನಿ ಶರಣು ಬೆನಕನೇ ಶರಣು ಪಾರ್ವತಿ ತನಯಲಿ ನಿನಗೆ ವಂದನೆ ಶರಣು ಪಾರ್ವತಿ ತನಯಲಿ ನಿನಗೆ ವಂದನೆ. ತರುಣರನ್ನ ಒಂಜಿ ಗುಂಪು ಸೇರಿದ್ದು 300 ಯುವಕ ಮಂಡಲ ಪಂಪಿನ ಒಂಜಿ ಸಂಘಟನೆ ಸ್ಥಾಪನೆ ಮಾಡ್ಕೊಂಡು ನಿರಂತರವಾದ 55 ವರ್ಷದ ಮುಟ್ಟ ಯೋಜನೆಗಳು ಸಾಮಾಜಿಕವಾದ ಆರ್ಥಿಕವಾದ ಶೈಕ್ಷಣಿಕವಾದ ಧಾರ್ಮಿಕವಾದ ಜೊತೆ ಸಾಮಾಜಿಕವಾಗಿನ ಕೆಲಸ ಮಾಡಿಕೊಂಡು ಈ ಭಾಗದ ಜನಸಾಮಾನ್ಯರ ಸಮಸ್ಯೆಗೆ ಸ್ಪಂದನೆ ಮಾಡುವ ಮುಖಾಂತರ ನಿರಂತರ 55 ವರ್ಷದ ಮುಖಾಂತರ ಸಾಮಾಜಿಕ ಕಳಕಳಿಯ ಕೆಲಸವನ್ನು ಮುಂದೆ ಬಂದರು. ಆರಂಭಗಳು ಕೇವಲ ಈ ಒಂದು ಪ್ರದೇಶ ಗ್ರಾಮೀಣ ಪ್ರದೇಶ ಆಗಿರುವುದಾದ್ರೆ ಹಲವಾರು ಸಮಸ್ಯೆಗಳಿಗೆ ಬಳಲುತ್ತಿದೆ. ಈ ಪರಿಸರದಲ್ಲಿ ಯೋಗ ಮಂಡಲದ ನಿರಂತರ ಸಾಮಾಜಿಕ ಕಾರ್ಯಕ್ರಮಗಳು ಶ್ರಮದಾನ ಆಗಬೇಕು ಅದನ್ನ ಇಲ್ಲಿ ಕಟ್ಟಡಾಗಬೇಕು ಅದನ್ನ ಬೇರೆ ಬೇರೆ ಕಾರ್ಯಕ್ರಮ ಮುಖಾಂತರ ಯೋಗಿ ಪರಿಸರ ಕೆಲಸ ಬಂದರು. ಯೋಗ ಮಂಡಲದ ನಿರಂತರ 55 ವರ್ಷದ್ದು ಯೋಗ ಮಂಡಲದ ಸಾರ್ವಜನಿಕ ಗುವೇಲ್ ಆದಪ್ಪು ಸಾರ್ವಜನಿಕ ರಂಗಮಂದಿರ ಆದಪ್ಪು ಸಾರ್ವಜನಿಕ ಬಸ್ಸು ತಂತ್ರಜ್ಞಾನ ಆದಪ್ಪು ಅದನ್ನಾಡ ಸಾರ್ವಜನಿಕ ರಸ್ತೆ ನಿರ್ಮಾಣ ಅಂಚಿನ ಹಲವಾರು ಕಾರ್ಯಕ್ರಮಗಳು ಬಂದವು. ಮೂರನೇ ಯೋಗ ಮಂಡಲದ 55ನೇ ವರ್ಷದ ಯೋಜಿಕ ಸವಿನ ಪುರಾದ ಯುವಕ ಮಂಡಲದ ಸಾರ್ವಜನಿಕ ಎಂಗಡ ಗುವೇಲ ನೀರಿನ ಸಾರ್ವಜನಿಕರಿಗೆ ಟ್ಯಾಂಕ್ ಅಳವಡಿಸಿದ ಆ ಮೂಲಕ ಸಾರ್ವಜನಿಕರ ಉಪಯೋಗಗಳು ಕರಿನಾದಿ ಮಾರ್ಚ್ ತಿಂಗಳು ಅರ್ಪಣೆ ಮಾಡ್ತಾರೆ. ನಿರಂತರವಾದ ಸಾಮಾಜಿಕ ಕೆಲಸ ಮಾಡ್ತಂದು ತನಗೆ ಸ್ವಲ್ಪ ಸಮಾಜಕ್ಕೆ ಸರ್ವಸ್ವ ಪಂಪಿನ ಸಿದ್ಧಾಂತ ಮತ್ತೊಂದು ಯೋಗ ಮಂಡಲದ ಯುವಕರನ್ನ ಸಾಮಾಜಿಕ ಅಂಚನೆ ಪ್ರಾಮಾಣಿಕ ಕೆಲಸದ ಮುಖಾಂತರ ಎಂಗ್ಲು ಈ ಭಾಗಗಳು ಅತ್ಯಂತ ಒಂದು ಮಲ್ಲ ಯುವಕ ಮಂಡಲ ಆದ ಕಾರ್ಯಕ್ರಮ ಮಲ್ಪರೆ ಎಂಗಣ ಯುವಕ ಮಂಡಲದ ಸದಸ್ಯ ಅಂಚನೆ ಗುಂಪದ ಜನಗಳನ್ನ ಹಲವಾರು ಪ್ರೋತ್ಸಾಹದ ಮುಖಾಂತರ ಎಂಗಳು ಈ ಒಂದು ಮಂಡಲ ಕುಳಿತ ಮನುಷ್ಯ ಕೇವಲ ತಾನು ಬದುಕಿಲ್ಲ ಒಂದು ತನ್ನ ಸುತ್ತಮುತ್ತಲಿನ ಸಮಾಜದ ಬದುಕರು ಮುಖಾಂತರ ಸಮಾಜದ ಸಾಮಾಜಿಕ ಕೆಲಸವು ಯುವಕರನ್ನ ಪಾತ್ರ ಬಹಳ ಮುಖ್ಯವಾದದ್ದು. ಅಂಚನೆ ಯುವ ಜನತೆ ಒವ್ಯವಂಜಿ ಮನಸ್ಸು ಮಂದಿನ ಒವ್ಯವಂಜಿ ಕಾರ್ಯಕ್ರಮ ಮಲ್ಪರೆ ಸಾಧ್ಯ ಪರ್ಪಣೆಗೆ ಇಂಗಣ ಯೋಗ ಮಂಡಲನೇ ಸಾಕ್ಷಿ. ನಿರಂತರ 55 ವರ್ಷದ ಮುಖಾಂತರ ಈ ಸಮಾಜದ ಈ ಪರಿಸರದ ಜನಗಳನ್ನ ಕಣ್ಣೀರು ಒರೆಸಿನ ಮುಖಾಂತರ ಸಾಮಾಜಿಕ ಕೆಲಸಕ್ಕೆ ಬಂದದ್ದು ಅಂಚನೆ ಪ್ರತಿ ವರ್ಷ ಸಾಧಾರಣ 35 ವರ್ಷದ ಮುಂಚೆಗಳು ಅದ ಬಡ ವಿದ್ಯಾರ್ಥಿಗಳಿಗೆ ಐಕ್ಯನ ಶೈಕ್ಷಣಿಕ ಒಂದು ಅಭಿವೃದ್ಧಿ ಮಾಡ್ಬೋದು ಅಕುಲ ಪ್ರತಿಯೊಂದು ಸಮಾಜದ ತೀರ್ಥ ವ್ಯಕ್ತಿಯು ಕೂಡ ಶಿಕ್ಷಣ ವಂಚಿತರಾದ ಪಂಪಿನ ಉದ್ದೇಶದಿಂದ ಈಗಲೂ ಸಾರ್ವಜನಿಕ ಅದು ಅಂಚನೆ ಮಾತ ಸಮಾಜದ ಕಡೆಲ್ಲ ಜಾತಿ ಮತ ಪಂಥದ ಒಂದೇ ಪ್ರತಿಯೊಬ್ಬರ ಪುಸ್ತಕ ವಿತರಣೆ ಕಾರ್ಯಕ್ರಮ ನಿರಂತರ 35 ವರ್ಷ ಬಂದದ್ದು. ಈ ವರ್ಷ ಸಾಧಾರಣ ಒಮ್ಮನದು ಜೋಗಿ ಪ್ರತಿ ವರ್ಷ 5 ಜೋಗಿ ಮಾತ್ರ ಪುಸ್ತಕ ವಿತರಣೆ ಮಾಡ್ತಿದ್ದಾರೆ. ಬಹುಶಃ ಈ ವರ್ಷ ಮೊಟ್ಟ ಒಮ್ಮನದು ಜೋಗಿಗೆ ಈಗಲೂ ಪುಸ್ತಕ ವಿತರಣೆ ಮಾಡ್ತಾರೆ. ಅಂಚನೆ ಐತ ಒಂಜಿ ಕಾರ್ಯಕ್ರಮದ ಸಭಾಲೇಖನ ಇಂಗಿರುತ್ತೆ ಮತ್ತೊಂದಿಲ್ಲ. ಇನ್ನಿತ ಈ ಒಂದು ಉಚಿತ ಪುಸ್ತಕ ವಿತರಣಾ ಸಮಾರಂಭದ ಒರಿಕಾರೆ ಬಹುಶಃ ಈ ಭಾಗದ ಅತ್ಯಂತ ಪ್ರಾಮಾಣಿಕ ಜನಪ್ರತಿನಿಧಿಯಾಗಿದ್ದ ಶ್ರೀ ಸದಾಶಿವ ಉಳ್ಳಾಲ. ಬಹುಶಃ ಉಳ್ಳಾಲ ಭಾಗಗಳು ಪ್ರತಿಯೊಬ್ಬರ ಸದಾಶಿವ ಉಳ್ಳಾಲ ಏರ್ಪಟ್ಟ ಖಂಡಿತವಾಗಲಾಗುತ್ತದೆ. ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಹಲವಾರು ಕೆಲಸ ತಂದು
ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಭಗವತಿ ಸಹಕಾರ ಬ್ಯಾಂಕಿನ ಅಧ್ಯಕ್ಷರಾದ ಅಂಚನೆ SCDC ಬ್ಯಾಂಕಿನ ನಿರ್ದೇಶಕರಾದ ಸಾಮಾಜಿಕವಾದ ಧಾರ್ಮಿಕವಾದ ಶೈಕ್ಷಣಿಕವಾದ ಹಲವಾರು ವರ್ಷದಿಂದ ಯೋಗಿ ಕೆಲಸ ಮಾಡಿದರು. ಬಹುಶಃ ಅತ್ಯಂತ ಮೃದು ಸ್ವಭಾವದ ವ್ಯಕ್ತಿ ಸದಸ್ಯರುಳ್ಳವರು ಇಲ್ಲಿ ಬಹುಶಃ ಅದೊಂದು ಪ್ರಾಮಾಣಿಕ ಸೇವೆಗೆ ಮಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಆಯ್ಕೆಯಾಗಿ ಹಲವಾರು ಬಡ ಜನಗಳನ್ನ ಕಣ್ಣೀರು ನಡೆಸಿದ ಕೆಲಸ ಮಾಡಿದ್ರೆ ಬಹುಶಃ ಸದಾಶಿವಳ್ಳರು ನನಾತ್ ದುಂಬುದಿನವರಿಗೆ ನನಾತ್ ನಿಂತಿರ್ಬೋದು ರಾಜಕೀಯ ಕ್ಷೇತ್ರಗಳು ಮಲ್ಲ ಯುದ್ಧ ತಿಕ್ಕಡ ಮಾಡ್ಕೊಂಡಿ ಅಗ್ರಸೊಟ್ಟಿಗೆ ಇಂಥ ಈ ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದು ಈ ಸಮಾರಂಭ ಗಣಪತಿಗಳು ಬರೋದಕ್ಕೇನೊಂದು ನಾನು ಈ ಸಮಾರಂಭ ಆತ್ಮೀಯವಾದ ಸ್ವಾಗತ ಮಾಡ್ತೀನಿ. ಮೇರೆಗೆ ಕಾರ್ಯಕ್ರಮ ಸಮಿತಿಯ ಸದಸ್ಯರಾದ ಗಣೇಶ್ ಟೈಲರ್ ಕೂಗೋಡು ಸ್ವಾಗತ ಮಾಡಿಕೊಂಡು ಎಂಕಣ ಯೋಜಿ ಸಮಾಜದ ಮುಖ್ಯ ಬಿಣ್ಣೆರಾದ ಈಗ ಉರ್ದಾರಾದ ಅರೇಕಳ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸಾಮಾಜಿಕವಾದ ಶೈಕ್ಷಣಿಕವಾದ ಧಾರ್ಮಿಕವಾದ ಹಲವಾರು ವರ್ಷ ನಿರಂತರ ಜನಗಳ ಸಂಪರ್ಕಗಳು ಹಲವಾರು ಸಾಮಾಜಿಕ ಕೆಲಸ ಮಾಡಿದ್ರು. ಶ್ರೀತ ಮಹಾಬಲಾಯಕರಿಂದ ಬೇಡಿ ಬಹುಶಃ ಧಾರ್ಮಿಕ ಕ್ಷೇತ್ರಗಳು ಹಲವಾರು ವರ್ಷದಿಂದ ಸೇವೆ ಮಾಡಿದರೆ ಅರ್ಧನಾಗೇಶ್ವರ ದೇವಸ್ಥಾನ ವರೇಕಳ ನೇತ ಟ್ರಸ್ಟಿಯಾದ ಅಂಜನೆ ಶ್ರೀ ಪಂಜನಾಯ ಭಟ್ಟ ವೈದ್ಯನಾಥ ಕೊರಗಜ್ಜ ಆದಿಸ್ಥಳ ಪುತ್ತಾರು ಜನ ಉಪಾಧ್ಯಕ್ಷರಾದ ಸಾಮಾಜಿಕವಾದ ಶೈಕ್ಷಣಿಕ ಕೆಲಸ ಮಾಡಿದ ಶ್ರೀತ ಮಹಾಬಲಾಯಕರಿಂದ ಬೇಡಿ ಬೇರೆ ಈ ಸಮಾರಂಭವು ಆತ್ಮೀಯವಾದ ಎದ್ಕೊಂಡು ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ಜಯ ಶೆಟ್ಟಿ ಬೇರೆ ಕೂಗೋಡು ಸ್ವಾಗತ ಮಾಡಿಕೊಂಡು ಅಂಚನೆ ಈ ಸಮಾರಂಭದ ಮುಖ್ಯ ಬಿಂದಿರೋದು ನಮ್ಮ ಉದಾಹರಣೆ ಶ್ರೀಮತಿ ಪ್ರವೀಣಾ ದೀಪಕ್ ಪೆರ್ಮುದೆ ಪ್ರವೃತ್ತಿಗಳು ಯಕ್ಷಗಾನ ಕಲಾವಿದರಾದ ಹಲವಾರು ಯಕ್ಷಗಾನ ಕಾರ್ಯಕ್ರಮ ಕೊಪ್ಪಿನ ಮುಖಾಂತರ ಎಲ್ಲಿಯ ಪ್ರಾಯಡೆ ಹಲವಾರು ಕಾರ್ಯಕ್ರಮ ಬಂದಿದ್ದ ಯಕ್ಷಗಾನ ಕಲಾವಿದರು ಬಹುಶಃ ಸಾಹಿತ್ಯದ ಹಲವಾರು ಕಾರ್ಯಕ್ರಮಗಳು ಅಂಚನೆ ಕೆಲವಾರು ಕಾರ್ಯಕ್ರಮ ಮುಖಾಂತರ ಸಾಹಿತ್ಯ ಪಂಪನಿಗೆ ಎಲ್ಲ ಪ್ರಾವಡೆ ಮಲ್ಲ ಪುದಾರ್ಥ ಶ್ರೀಮತಿ ಪ್ರವೀಣ್ ಬಹುಶಃ ನಮ್ಮ ಊರದ ಗುರುಗೆ ಪಾವದಾರದ ಇತ್ತಿನಾರೆ ಇತ್ತೆ ಮದ್ಮೆ ಅದು ಪೆರ್ಮುದೇಡು ವಾಸ್ತವ್ಯ ಬಂದಿದೆ ಸಹಾಯಕ ಅಧಿಕಾರಿ MRP ಅಲ್ಲ ಸಹಾಯಕ ಅಧಿಕಾರಿಯಾದ ಸಾಹಿತಿಯಾದ ಬಹುಶಃ ಕಿತ್ತೂರು ರಾಣಿ ಚೆನ್ನಮ್ಮ ಪುರಸ್ಕೃತರು ಹಲವಾರು ಒಂದು ಪ್ರಶಸ್ತಿನ ಗರಿತು ಪಡೆದು ಸಾಮಾಜಿಕವಾದ ರಚನೆ ಶೈಕ್ಷಣಿಕವಾದ ಹಲವಾರು ವರ್ಷದಿಂದ ಕೆಲಸ ಮುಂದಿನ ಶ್ರೀಮತಿ ಪ್ರಮೀಳಾ ದೀಪಕ್ ಪೆರ್ಮುದೆ ಎಂಗಳ ಈ ಕಾರ್ಯಕ್ರಮದ ಮುಖ್ಯ ಭಿನ್ನೇರಾದ ಇದು ದೂರೋಡು ಬರಡು ಬಂದಾಗ ಸಂತೋಷ ಒಪ್ಪಿದ ಈ ಕಾರ್ಯಕ್ರಮ ಇದ್ದರೆ ಅರೇನು ಎಂಗಳ ಯೋಗಮಂಡಲ ಪರವಾದ ಆತ್ಮೀಯವಾದ ಎದ್ಕೊಂಡು ಮೇರೆಗೆ ಪತ್ರಿಕೆ ಕೂಗೋಡು ಸ್ವಾಗತ ಮಾಡಿಕೊಡುವಂತ ವಿನಂತಿ ಮಾಡ್ತಾರೆ. ಅಭಿನಂದನೆ ಪತ್ರಿಕೆ ಅಂಚನೆ ವೇದಿಕೆಗೆ ಮನೋರಿಯ ಮುಖ್ಯ ಭಿನ್ನೇದಿಯಾದ ಶ್ರೀಮತಿ ಪ್ರವೀಣಾ ಗ್ರೇಸ್ ಡಿಸೋಜ್ ಬಹುಶಃ ಗ್ರಾಮೀಣ ಪ್ರದೇಶದ ಒಂದು ಶಾಲೆಗೆ ಹೆಂಚ ಅಭಿವೃದ್ಧಿ ಪಂಪನವು ಮಾತೃ ಕನಸಾದ ಬಹುಶಃ ಗ್ರಾಮೀಣ ಪ್ರದೇಶದ ಒಂದು
ಶಾಲೆ ಅಭಿವೃದ್ಧಿ ಮಾಡ್ತಾರೆ ಆದ ಕಷ್ಟ ಬಹುಶಃ ಉತ್ತರದ ದಕ್ಷಿಣ ಕನ್ನಡ ಜಿಲ್ಲಾ ಪಂಚಾಯತ್ ಪ್ರಾಥಮಿಕ ಹಿರಿಯ ಶಾಲೆದ ಮುಖ್ಯ ಶಿಕ್ಷಕಿಯಾದ ಹಲವಾರು ಒಂದು ಜೋಕ್ಯನೆ ಈ ಶಾಲೆ ಬರ್ಪಣ ಮುಖಾಂತರ ಸರ್ಕಾರಿ ಶಾಲೆಗೆ ಒರಿಪಡು ದುಂಬದ ದಿನಟ್ಟು ಸರ್ಕಾರಿ ಶಾಲೆಯ ಮುಖಾಂತರ ಬಡ ಜೋಕ್ಯಗೆ ವಿದ್ಯಾಸ ಕೊಡುವಂತನ ಮಲ್ಲ ಉದ್ದೇಶದ ಒಂದು ಉಪನಂಚಿನ ಶ್ರೀಮತಿ ಪ್ರಮೀಳಾ ಜೋಶಿ ಡಿಸೋಜ ಬೇರೆನೆಯ ಸಮಾರಂಭಗಳು ಆತ್ಮೀಯವಾದ ಸ್ವಾಗತ ಮೇರೆಗೆ ಶ್ರೀರಕ್ಷಾ ಹೂಗೊಟ್ಟು ಸ್ವಾಗತ ಮಾಡಿಕೊಂಡು ಅಭಿನಂದನೆ ಶ್ರೀರಕ್ಷಾ ಮೇರೆಗೆ ಎಕ್ಕಡ ಈ ಕಾರ್ಯಕ್ರಮಕ್ಕೂ ಉದೀಪನ ಮಾಡ್ತಾರೆ ನಮ್ಮ ಉಳ್ಳಾಲ ತಾಲೂಕದ ಶಾಸಕರು ಸನ್ಮಾನ್ಯ ಸಭಾಪತಿ ಕನ್ನಡ ಸರ್ಕಾರ ಐನಂಚಿನ ಶ್ರೀತ ಯೂಟಿಕಾದೇವಿ ಬರಡಿದ್ದು ಅರೆಗೆ ಇತ್ತೆ ಫೋನ್ ಪ್ರಕಾರ ಉಡುಪಿಡಿಗಳು ಪಂಡಿರ ಆಟ ಕಾರ್ಯಕ್ರಮದ ನಡುಟು ಹೇಗೆ ನಿಕ್ಕ ನಡು ಕಾರ್ಯಕ್ರಮ ಪಾಲ್ಗೊಳ್ತಾನೆ ಪಂಡಿ ಅರೆಗೆಲ್ಲ ಈ ಸಂದರ್ಭದ ಸ್ವಾಗತ ಅಂಜನೆ ವೇದಿಕೆಗಳು ಈಗ ಯುವಕ ಮಂಡಲದ ಗೌರವ ಸಲಹೆಗಾರ ಕೃಷ್ಣ ಪ್ರಸಾದ್ ಹಲವಾರು ವರ್ಷದಿಂದ ಯುವಕ ಮಂಡಲದ ಸದಸ್ಯರಿಗೆ ಸ್ಫೂರ್ತಿಯಾದ ಈಗ ಮಾತರಿಲೊಂಜಿ ಅನ್ನ ಅನುಭವದ ದಾರಿ ನಡೆಯುವ ಮುಖಾಂತರ ಯುವಕ ಮಂಡಲ ನಿರಂತರವಾದ 55 ವರ್ಷ ಮುಟ್ಟಲ್ಲ ಎಂಗೊಟ್ಟಿಗೆ ಇದ್ದಿದ್ದು ಯುವಕರೇ ಆದ ಎಂಗಣ್ಣ ಹಲವಾರು ಕಾರ್ಯಕ್ರಮದ ಸ್ಫೂರ್ತಿ ಕೊರಂಜಿನ ಎಂಗಣ ಹಿರಿಯರು ಎಂಗಣ ಮಾರ್ಗದರ್ಶಕನ ಶ್ರೀತ ಕೃಷ್ಣ ಪ್ರಸಾದ್ ಬೆರಳೆಯ ಆತ್ಮೀಯವಾದ ಸ್ವಾಗತ ಮೇರೆಗೆ ಕಾರ್ತಿಕ್ ಶೆಟ್ಟಿ ಹೂಗೊಟ್ಟು ಸ್ವಾಗತ ಮಾಡಿಕೊಂಡು ಸುತಾರ್ ಶೆಟ್ಟಿ ಹೂಗೊಟ್ಟು ಸ್ವಾಗತ ಮಾಡಿಕೊಂಡು ಅಂಚನೆ ಯುವಕ ಮಂಡಲದ ಗೌರವಾಧ್ಯಕ್ಷರು ಆತ್ಮೀಯರಾದ ಶ್ರೀತ ಶಶೀಂದ್ರ ಕುಕ್ಯಾನ ಬೆರಳೆಯಾದ ಈ ಸಂದರ್ಭಗಳು ಆತ್ಮೀಯವಾದ ಸ್ವಾಗತ ಮೇರೆಗೆ ಸುತಾರ್ ಶೆಟ್ಟಿ ಹೂಗೊಟ್ಟು ಸ್ವಾಗತ ಮಾಡಿಕೊಂಡು ಅಂಜನೆ ಈ ಸಮಾರಂಭಗಳು ಸಭಾಲಯ ನಡುಟು ಏಕಣ ಯುವಕ ಮಂಡಲ ಸದಸ್ಯರು ಮಾರ್ಗದರ್ಶಕರು ಪಂಜನಾಯ ಭಟ್ಟ ವೈದ್ಯನಾಥ ಮೂಲ್ಯನ ಶ್ರೀತ ಬಾಲಕೃಷ್ಣ ಮೂಲ್ಯ ಅಲ್ಲೇ ಈ ಸಂದರ್ಭಗಳು ಆತ್ಮೀಯವಾದ ಸ್ವಾಗತ ಮಲ್ಪೆ ಅಂಜನೆ ಕಟ್ಟಡ ಕಾರ್ಮಿಕರನ್ನ ಮುಖಂಡರಾದ ಶ್ರೀತ ಚಂದ್ರವಾಸ್ ಪಿಲ ಬೆರ್ಲೂರು ಅಲ್ಲೇ ಸ್ವಾಗತ ಮಲ್ಪೆ ಅಂಜನೆ ಯುವಕ ಮಂಡಲದ ಮಾತ ಗೌರವ ಸದಸ್ಯರ ಸ್ವಾಗತ ಮಲ್ಪೆ ಪ್ರಶ್ನೆ ಅಂಜನೆ ಈ ಕಾರ್ಯಕ್ರಮ ಇದ್ರಿನ ಮಾಧ್ಯಮ ಮಿತ್ರರಾದ ಶ್ರೀತ ಮೋಹನ್ ಗಟ್ಟಿ ಅಂಜನೆ ಶಶಿಧರ್ ಪೊಯ್ಯದಬೇಲ್ ಜಯಂತ್ ಕೊಂಡಣ ಅಂಜನೆ ಚಾನಲ್ 9 ಮಾಧ್ಯಮ ಮಿತ್ರರನ್ನು ಈ ಸಂದರ್ಭಗಳು ಆತ್ಮೀಯವಾದ ಸ್ವಾಗತ ಮಲ್ಪೆ ಅಂಜನೆ ಈ ಕಾರ್ಯಕ್ರಮ ಇದನ್ನ ಮಾತ ಜೋಗ್ಲನ ಹಿರಿಯರು ಅಂಜನೆ ಜೋಗ್ಲಿಗೆ ಮಾತಲ್ಲಿ ಸಂದರ್ಭ ಸ್ವಾಗತ ಮಾಡಿದ್ರು ಎಂಗಡ ಯೋಜಿ ಪುಸ್ತಕ ವಿತರಣಾ ಕಾರ್ಯಕ್ರಮ ನಡೆದದನ್ನು ಬಹುಶಃ ಶಿಕ್ಷಣ ಗುರುತಿನ ಪ್ರೋತ್ಸಾಹ ಬಹುಶಃ ಈಗಿನ ದುಂಬುದ ದಿನಟ್ಟು ಬಹಳ ಮುಖ್ಯವಾದ ನಿಗಳು ನನಾತ್ ಉನ್ನತ ಶಿಕ್ಷಣ ಪಡೆಯರೆ ಆ ದೇವಿಯರು ಅಂಚನೆ ಈಗಿನ ಅಪ್ಪಮ್ಮನ ಆಶೀರ್ವಾದ ಕೂಡ ಬಂದು ಕೆಲವೊಂದು ಸಂದರ್ಭಗಳಿಗೆ ಮಾತ್ರ ಕುಲದ ಸ್ವಾಗತ ಬಂದದ್ದು ಎನ್ನ ಸ್ವಾಗತ ಭಾಷಣತೆ ಸರ್ವೇ ಜನ ಸುಖಿನವರು ಪ್ರಾಸ್ತಾವಿಕ ಭಾಷಣ ಈ ಯುವಕಡಲ 55 ವರ್ಷದಿಂದ 56ನೇ ವರ್ಷ ನಡಪನ ಈ ಸಂದರ್ಭಗಳು ಎಂಗಳ ಗೌರವ ಸಲಹೆಗಾರ ಕೃಷ್ಣ ಪ್ರಸಾದ್ ನಡೆದು ಎರಡು ಪಾತ್ರ ಎನ್ನ ಮಿತ್ರರಾಯನ ಸದಸ್ಯರುಗಳಾದರೆ ಅಂಚನೆ ವೇದಿಕೆಯ ಅತಿಥಿಯಾದ ಉಪಸ್ಥಿತರು ಕೂಡ ಅಂಚಿನ ನಮ್ಮ ಪಂಜನಾಯ ಬಂಟ ವೈದ್ಯನಾಥ ಈ ಒಂದು ಸಮಿತಿದ ಉಪಾಧ್ಯಕ್ಷರಾಯನ ಮಾಪಲೆಗಟ್ರೆ ಅಂಚನೆ 300 ಯುವಕ ಮಂಡಲ ಆರಂಭಡು ಮಂಡಲ ಅಧ್ಯಕ್ಷರ ಪಂಡ್ಲಕ್ಕನೆ 300 ಯುವಕ ಮಂಡಲದು 55ನೇ ವರ್ಷ ಪ್ರಾಯ ಆವಂದು 1921 ಇಸವಿಡು ಮುಲ್ಪಣೆ ಒಂದು ಬಾಡಿಗೆದ ಕಟ್ಟಡಗಳು ಎಂಕಲ್ನ ಹಿರಿಯಕ್ಕಲು ಮಾತ ಸಮಾಜದ ಹಿತಚಿಂತಕರಾಯನ ಎಂಕಲ್ನ ಹಿರಿಯಕ್ಕಲು ನೂತನ ಕಲಾರಂಗ ಪಂಪಣ ಒಂದು ಸಂಸ್ಥೆ
ಸ್ಥಾಪನೆ ಮಾಡ್ತಿದ್ದು ಐದಕ್ಕ ಕೆಲವು 5 ವರ್ಷದ ಕರಡಿನ ಪಕ್ಕ ಅವು ಮಂಗಳೂರು ನೆಹರು ಯುವ ಕೇಂದ್ರಗಳು ನೋಂದಣಿ ಆದ 300 ಯುವಕ ಮಂಡಲ ಪಂಡ ಮರುನಾಮಕರಣ ಈ ಒಂಜಿ ಯುವಕ ಮಂಡಲದ ಚಟುವಟಿಕೆ ನಡೆದು ಬಂದಿದೆ. ಅಪಕ ಎಂಕಲ ಹಿರಿಯಾಕಲ ಹೆಂಚಿನ ಉದ್ದೇಶ ಇತ್ತು ಪಂಡ ನಮ್ಮ ಪರಿಸರದ ಯುವಕಿಯರನ್ನು ಈ ಒಂಜಿ ಯುವಕ ಸಂಘ ಕೊಂಡು ಬರ್ತದೆ. ಅಕ್ಕಳಿಗೆ ಬೇರೆ ಬೇರೆ ರೀತಿಯ ದೈಹಿಕವಾದ ಮಾನಸಿಕವಾದ ಅಕ್ಕಳಿಗೆ ಸ್ಫೂರ್ತಿನ ಕೊಟ್ಟು ಅಕ್ಕಲ ಮುಖಾಂತರ ಈ ಒಂದು ಸಮಾಜಕ್ಕೂ ಸಮಾಜ ಸೇವೆ ಅಂಚನೆ ಶೈಕ್ಷಣಿಕ ರಾಜಕೀಯ ಈ ರೀತಿಯ ತಿಳುವಳಿಕೆಯನ್ನು ಕೊಟ್ಟು ಸಮಾಜ ಸೇವೆ ಮಲ್ಪೊಟ್ಟಿಗೆ ಅಕ್ಕಲ ಒಂದು ಪ್ರತಿಭೆಯನ್ನು ರೂಪಿಸಿದಂತಿನ ಆ ಪ್ರತಿಭೆಗೆ ಈ ಪರಿಸರದ ಪ್ರತಿಭೆಗೆ ಒಂದು ವೇದಿಕೆಯನ್ನು ಕಲ್ಪಿಸಿಕೊಂಡು ಅಕ್ಕಲ ಪ್ರತಿಭೆಯನ್ನು ಬಕಲ ಸ್ಫೂರ್ತಿ ಕೊಡ್ಪಂಚಿನ ಬೇರೆ ಬೇರೆ ರೀತಿಯ ನಿರಂತರವಾದ ಈ ಚಟುವಟಿಕೆಯನ್ನು ಈ ಸಮಾಜಕ್ಕೂ ಈ ಯುವಕ ಮಂಡಲ 55 ವರ್ಷ ಮುಟ್ಟ ನಿರಂತರ ಕೊಡೋದು. ಎಂಗಲ ಅಧ್ಯಕ್ಷರ ಪಂಡಕನೆ ಯುವಕ ಮಂಡಲ 300 ಯುವಕ ಮಂಡಲ ಪಂಡ ಇಡೀ 300ಗೂ ಸಂಬಂಧಪಟ್ಟ ಒಂದು ಸಂಸ್ಥೆ ಐತೊಟ್ಟಿಗೆ ಈ ಸಂಸ್ಥೆ ಉಪ್ಪುನ ಜಾಗೆ 300 ಪೆರ್ಮಣ್ಣೂರು ಸೋಮೇಶ್ವರ ಈ ಮೂಜಿ ಗ್ರಾಮದ ಗಡಿ ಪ್ರದೇಶ ವ್ಯಕ್ತಿಗಳವರ ಮೂಜಿ ಗ್ರಾಮದ ಕುಲನಲ ಸೇವೆಯನ್ನು ಸಮಾಜ ಸೇವೆಯನ್ನು ಮಾಡ್ತಾರೆ ಈ ಯುವಕ ಮಂಡಲ ಮತ್ತು ಒಂದೇ ಬರ್ತಾರೆ. ಐತೊಟ್ಟಿಗೆ ಇತ್ತೆ ಒಂದು ಕಾರಿನ 35 ವರ್ಷದ ಇಂಚಿ ನಮ್ಮ ಈ ಪರಿಸರದ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದ ಸ್ಫೂರ್ತಿ ಕೊರಿಯರೆ ಅಂಚಿನ ವಿದ್ಯಾಭ್ಯಾಸದ ಬಲ ಬರೆಯರೆ ಪಡೆದು ಒಂದು ಪುಸ್ತಕ ವಿತರಣಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ ಹೊರಟು ಪುಸ್ತಕದ ಒಟ್ಟಿಗೆ ಅಗ್ಲಿಗೆ ಯೂನಿಫಾರ್ಮು ಅಂಚಿನ ಬ್ಯಾಗ್ ನೇನು ಮಾತ್ರ ಕೊರೋದು ಬರ್ತದೆ. ಕ್ರಮೇಣ ಯುವಕ ಮಂಡಲದ ಈ ಕಾರ್ಯಕ್ರಮಕ್ಕೂ ಮೆಚ್ಚುಗೆ ಜನಕುಲ ವ್ಯಕ್ತಪಡಿಸಿದ ಸಂಖ್ಯೆ ಹೆಚ್ಚೆಚ್ಚ ಬರೋದು ಕೊಡಾಗ ಪುಸ್ತಕಗಳು ಒವೇ ಒಂಜಿ ಎಂಕುಲು 3 ದಿನ ಈ ಒಂದು ಪುಸ್ತಕ ಇದು ಅಪೇಕ್ಷೆ ಮಲ್ಪಂಚಿನ ವಿದ್ಯಾರ್ಥಿಗಳು ಸುರುಟು ಬರ್ತದ ಉದಾಹರಣೆ ನೋಂದಣಿ ಮಾಡ್ತದೆ ಓಡು ಪಂಡ್ಬರಿದ್ರೆ 3 ದಿನ ಮುಲ್ಪೈಕಲ ಯುವಕರು ಕುಲ್ಲುದು ಅಕ್ಕಲ ಉದಾಹರಣೆ ದಾಖಲೆ ಮಾತ್ರ ಪ್ರಕಾರ ಆ ಪ್ರಕಾರ ಇವರು ಪುಸ್ತಕವನ್ನು ವಿತರಣೆ ಮಾಡ್ತಂದಿಲ್ಲ. ಇವುಗಳು ಕೆಲವು ವರ್ಷದ ಮುಂಚೆ ಅವು 200, 300, 400, 500 600 ಆದ ಬೋನುಂಡು ಈ ವರ್ಷ ಒರ್ಮಣೋದು ಪುದಾರೆ ನಮ್ಮ ಮುಲ್ಪ ನೋಂದಣಿ ಆಗ್ತದೆ. ಈ ಮಾತ್ರೆಗಳ ಪುಸ್ತಕ ತಿಕ್ಕುನಂಚಿನ ವ್ಯವಸ್ಥೆ ಮಲ್ಪಡೋ ಪಡ್ಬರೀತಿದೆ ಯುವಕ ಮಂಡಲ ಸಮಿತಿ ಮತ್ತು ಸೇರಿದೆ ಮಾತ್ರೆಗಳ ಪುಸ್ತಕ ಕೋರ್ಪಡಂಚಿನ ವ್ಯವಸ್ಥೆ ನಮ್ಮಲ್ಲಿ ಆವಡೋ ಪಡ್ಬರೀತಿದೆ. ಈ ಒಂದು ಅಂದಾಜಿನ ಮೊದಲ ದುಮ್ಮದ ದಿನಕುರಡೆ ಎಂಕೆ ಬೆದವೇತೆ ರೀತಿಯ ಇದಕ್ಕೆ ಒಂದು ನಿಯಮನು ಎಂಕುಲು ಮಲ್ಪಡಾಕಲು ದುಮ್ಮದ ದಿನಕುರಡ ನಿಯಮ ಪ್ರಕಾರ ಈ ಪುಸ್ತಕ ವಿತರಣೆ ಕಾರ್ಯಕ್ರಮವನ್ನು ಮುಂದುವರಿಸುವ ಆಡ ಡೇಟ್ ಒಂದು ಎಂಕುಲು ಇದ್ದಿನ ಮಾಡ್ಕೊಂಡು ಬಂದ ಯುವಕ ಮಂಡಲ ಪುಸ್ತಕ ಕೊರ್ಪಣದ ಉದ್ದೇಶ ಈ ಒಂದು ನಮ್ಮ ವಿದ್ಯಾಭ್ಯಾಸ ಕಲ್ತಿನಂಚಿನ ಆ ಒಂದು ವಿದ್ಯಾರ್ಥಿಗಳು ನಮ್ಮ ಸಮಾಜ ನಮ್ಮ ಗ್ರಾಮಕ್ಕೂ ನಮ್ಮ ಜಿಲ್ಲೆಗೆ ನಮ್ಮ ತಾಲೂಕಿಗೂ ನಮ್ಮ ದೇಶಕ್ಕೂ ಪೂರಕವಾದ ಒಂದು ಕೀರ್ತಿ ಕೊಂಡಂಚಿನ ವ್ಯವಸ್ಥೆ ನೀವು ತಯಾರಾಡು ಐತೊಟ್ಟಿಗೆ ಹೂವ ರೀತಿಯ ಜಾತಿ ಧರ್ಮ ಭೇದ ಇದ್ದಲ್ಲೇಕ ನಮ್ಮ ಮಾತ ಭಾರತೀಯರೇ ನಮ್ಮ ಮಾತ ಮುತ್ತಗಳು ಹಿಂದೂ ಆಡು ಮುಸ್ಲಿಂ ಆಡು ಕ್ರಿಶ್ಚಿಯನ್ ಆಡು ನಮ್ಮ ಮಾತ ಒಂದೇ ದೇಶದ ಒಂದೇ ಇಲ್ಲದ ಜೋಗಲಿದ್ದಲೇಕ ಆಂಜಿನ ರೀತಿಯ ಹೂವೇ ತಾರತಮ್ಯ ನಮ್ಮ ಇದ್ದಂದೆ ಹೂವೇ ಭೇದ ಇದ್ದಂದೆ ಸಮಾಜಕ್ಕಾದ ಮಾತಾ ರೀತಿಯಲ್ಲ ಸಮಾಜದ ಅಭಿವೃದ್ಧಿಗೆ ನಮ್ಮ ಕೊಡುಗೆ ಮುಖ್ಯ ಪಂಡಿದೆ ಯುವಕ ಮಂಡಲ ಈ ಒಂದು ದೃಷ್ಟಿಗೆ ಎಂಕಲೆ ನಿಕ್ಲೆಗೆ ಈ ಒಂದು ವಿದ್ಯಾಭ್ಯಾಸಕ್ಕೂ ಪೂರಕವಾದ ಪ್ರೋತ್ಸಾಹಕವಾದ ಸ್ಫೂರ್ತಿದಾಯಕವಾದ ಈ ಚಟುವಟಿಕೆಯನ್ನು ಮತ್ತೊಂದು ಈ ಚಟುವಟಿಕೆಗಳ ಚಟುವಟಿಕೆ ಯುವಕ ಮಂಡಲ ಬೇರೆ ಬೇರೆ ರೀತಿಯ ಸಮಾಜ ಸೇವೆಯನ್ನು ಮತ್ತೊಂದು ಮಾತಾ ರೀತಿಯಿಲ್ಲ ಈ ಯುವಕ ಮಂಡಲಗೂ ಇನಿ ಪುಸ್ತಕ 35 ವರ್ಷದ నుంచి ಪುಸ್ತಕ ಬಂದು ಕೊಯ್ನಗಳು ಇನಿ ಅಕಲು ಡಿಗ್ರಿ ಪಡೆದಿದ್ದಾರೆ ಬೇರೆ ಬೇರೆ ರೀತಿಯ ಪಡೆದಿದ್ದಾರೆ ಆರಂಭಡಿ ಬಾಲವಾಡಿ ಆರಂಭ ಮಾಡ್ತಾ ಬಾಲವಾಡಿಯಿಂದ ಕಲ್ತಿರಕ್ಕೆ ಮನವಲ್ಲ ಆಫೀಸರ್ ಆಗಲೇರಿ ಆ ಒಂದು ಯುವಕ ಮಂಡಲ ನೆನೆಪಡುವುದು ಇದು ಯುವಕ ಮಂಡಲದ ದುಂಬುದ ಮಾತಾ ಕಾರ್ಯಕ್ರಮಕುಲ ನಮ್ಮ ಈ ಊರದ ಮಾತಾ ಜನಕುಲಲ್ಲ ತನು ಮಣ ಧನ ಈ ಸಹಕಾರ ನಿಖಲ ಮಾತೆಗಳ ದುಂಬುಗಳ ಓಡುವ ಪಂಡಲಿಕ್ಕೆ ಪಂಡೊಂದು ಅವಕಾಶದ ವಂದನೆ ಸಲ್ಲಿಸಲು ಎನ್ನ ಪ್ರಾಸ್ತಾವಿಕ ಭಾಷಣ.
ಇವತ್ತಿನ ಈ ಕಾರ್ಯಕ್ರಮದ ದೀಪವನ್ನು ಈಗ ತಾನೇ ನಾವು ಪ್ರಜ್ವಲನೆ ಮಾಡಿದ್ದೇವೆ. ಈ ದೀಪವು ನಮ್ಮ 300 ಯುವಕ ಮಂಡಲದ ಸದಸ್ಯರು ಈಗ ನಮ್ಮ ಮಕ್ಕಳಿಗೆ ಕೊಡ್ತಿದ್ದಾರೆ. ಈ ಮಕ್ಕಳು ಈ ಪುಸ್ತಕವನ್ನು ಕೊಂಡು ಹೋಗಿ ಅದರಲ್ಲಿ ಒಳ್ಳೆಯ ವ್ಯಾಸಂಗ ಮಾಡಿ ದೊಡ್ಡ ಈ ಊರಲ್ಲಿ ದೊಡ್ಡ ಜನಗಳಾಗಿ ಈ ದೀಪ ಹೇಗೆ ಪ್ರಜ್ವಲಿಸುತ್ತದೆ ಹಾಗೆ ನಮ್ಮ ಭಾರತ ದೇಶದ ಒಳ್ಳೆಯ ಪ್ರಜೆಗಳಾಗಿ ಪ್ರಜ್ವಲಿಸಲಿ ಎಂದು ಹಾರೈಸುತ್ತಾ ಇನ್ನು ತುಂಬ ಜನರಲ್ಲಿ ಮಾತಾಡಲಿಕ್ಕಿದ್ದಾರೆ. ನಮ್ಮ ಹಿರಿಯರಾದ ಕೃಷ್ಣಪ್ಪ ಸಾಲೆ ಅಂತ ಅವರಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ಈ 300 ಯುವಕ ಮಂಡಳ ಒಳ್ಳೆಯ ರೀತಿಯಲ್ಲಿ ಸಾಮಾಜಿಕವಾಗಿ, ಧಾರ್ಮಿಕವಾಗಿ, ಶೈಕ್ಷಣಿಕವಾಗಿ ನಮ್ಮ ಈ ಪರಿಸರದಲ್ಲಿ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಹೀಗೆ ನೀವು ಈ ಒಳ್ಳೆಯ ಕೆಲಸವನ್ನು ಮಾಡಿಕೊಂಡು ಹೋಗಿ ನನ್ನ ಆರಾಧ್ಯ ದೈವಗಳಾದ ಪಂಚಾಂಗ ಭಟ್ಟ ವೈದ್ಯನಾಥ ಕೊಡಗಜ್ಜನ ಆಶೀರ್ವಾದ ಸದಾ ನಿಮಗೆ ಇರಲಿ ಎಂದು ಹಾರೈಸುತ್ತಾ ನನಗೆ ಅವಕಾಶವನ್ನು ನೀಡಿದಂಥ ನಿಮಗೆ ವಂದಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಜೈ ಹಿಂದ್, ಜೈ ಕನ್ನಡ. ತುಂಬಂಜಿ ಹಿರಿಯರು ಪಾತ್ರೆ ಬಂದರು ಜೋಕ್ಲೇನೆ ಇದ್ದನಲ್ಪ ಏನನ್ನ ತಿನ್ನಿಸಿ ಏನವು ಬಂದು ಜೋಕುಲ್ ಕೇನಂದಿಲ್ಲರೆ ಜೋಕುಲ್ 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 ಹಿರಿಯರು ಬಂದು ಪಾದರ ಬಂದಿದ್ದೇವೆ. ಜೋಕುಲ್ ದೀನಲ್ಪ ಏನನ್ನ ದೀವಚ್ಚಿ ಬಂದು ಯಾನೇನು ಸುಳ್ಳೊಂದು ಬಂದ್ರೆ ಜೋಕುಲ್ ಇತ್ತನಲ್ಪ ತಾಟಿ ಬಿಟ್ಟು ಹಣ ಇಂದು ಮುಳ್ಳು ತಾಟಿಗೆ ಎಂದು ರೇಂಜ್ ತಾಟಿ ಕೊಟ್ಟೋಗಿ ನನಂತೆ ಜೋರು ಸೊಲ್ಮೆಲು ದಯಪಂಡ ಎಂಕುಲು ಹೆಚ್ಚಿನ ಪಾತ್ರ ಅಂದಲ್ಲ ಅವು ನಿಖಲ್ನ ಕೆಬಿಟ್ಟು ಪೋವಡು ಕೆಬಿಡ್ದ ಮನಸ್ಸಡು ಒದಿಯೋಡು ಬಂದಿನ ಆಶಯ ಎಂಕಲ್ಲ ನಿಖಲಿಗೆ ಗೊತ್ತಪ್ಪ ಎಂಕ್ಲಿಗೆ ಕುಲ್ಲದ ಏತ್ ಪಾತ್ರ ಇರದ ಏಪ ಮುಗಿಪೋಯಿರದ ಖಂಡಿತವಾಗ್ಲೂ ಎಂಕು ದಿಂಜ ಪಾತ್ರಜ ಯಾನಂತ ದಿಂಜ ಪಾತ್ರಜ ಎಂಕು ಪಾತ್ರ ಕಣ್ಣೆ ಗೊತ್ತಿಚ್ಚ ಬದುಕದ ನಡಿಟ ನಮಗೊಂಜಿ ಗುರಿ ಬೋರ್ಡ್ಗೆ ಆ ಗುರಿನ ಸಾಧಿಸೋಂಚಿತ್ತಿನ ಛಲ ಬೋರ್ಡ್ಗೆ ಆ ಛಲ ಇತ್ತಂದಂಡ ನಮ್ಮ ಓದುದ ಬರವುದೆಟ್ಟು ನಮಗೊಂಜಿ ಆಸಕ್ತಿ ಉಪ್ಪನ್ನು ಬಂದು ಹಿರಿಯಗಳು ಬಂದು ನಮ್ಮ ಹೆಂಚಿನ ಪಾತ್ರದಿಂದ ಅಂಡದ ಪ್ರಾಜ್ಞರ ಮಾತು ಹಿರಿಯರ ಮಾತು ದೇವಣ್ಣ ಅಂಡ ಅವು ದಾಯಕ ಪಂಪೆರೆಂದು ಬಂದಂಡ ಪಿರಾಕದ ಸಾಧಿದ ಒರುಟು ನಮ್ಮ ತುಂಬ ಪೌಡಿಗೆ ಅಂಚನೆ ಮೂಲು ಎಲ್ಲಿ ಜೋಕುಲು ಪಣಿ 1ನೇ ಕ್ಲಾಸ್ ಹಿಡಿದು 10ನೇ ಕ್ಲಾಸ್ ಮಟ್ಟದ ಜೋಕುಲು ಮಾತ್ರ ಒಪ್ಕೊಂಡಿದ್ದೆ ಆಗಿದ್ರೆ ಅಂಚಾದ ಪುನಃ ಮಾತ ಜೋಕುಲ್ಡ ಯಾನಕ್ಕೆ ಏನು ವಂಚೆ ನಿಖುಲು ಇಡೀ ಈ ಪುಸ್ತಕನ ತಂದು ತಿರುಗದು ಪೋಂಡದ ನಿಖುಲ ಕಾಡು ಅಂತ ನಮ್ಮ ಚಿತ್ತನ ಆ ಕೊಡ್ತಡು ಪಂಡಂದಾಡ ನಿಖುಲು ಬೇರೆಗೆ ಸೇರ್ದು ನಿಖುಲು ಉದ್ಯೋಗ ಮಲ್ಪನ ಚಿತ್ತಿನ ಕೊಡ್ತಡು 10 ರೂಪಾಯಿ ಕೈಟ್ ನಿಖುಲು ಸಂಪಾದನೆ ಮಲ್ಪನ ಚಿತ್ತಿನ ಕೊಡ್ತಡು ಆ ಕಾಸದ 1 ರೂಪಾಯಿ ಆಡಲ್ಲ ನಿಖುಲು ಏಂಚದೆ ತೊಂದರ ಅಂಚನೆ ತಿರುಗದ ಕೊರಲೆ ಪಂಪಿನಂತೆ ಆಶಯ ಅಂತ ದಯ ಪಂಡ ಏಪಲ ನಮಗೆ ಋಣ ಉಪ್ಪೆರೆ ಬಲ್ಲಿಗೆ ನಮ್ಮ ಏಪ ನಮ್ಮ ಋಣ ಪುಟ್ಟರ ಪೂಜಿ ಪಂಡ ಬೆಮ್ಮನ ಋಣ ಮಾತ್ರ ನಮಗೆ ಪುಟ್ಟರ ಪೂಜಿಗೆ ಅಂಚ ರುಪುನಗ ಅಲ್ಲಂಚಿ ಬಿಡ್ದು ನಮ್ಮ ಸಮಾಜದ ದಾತದ ಮನ ಆಯ್ನ ಸಮಾಜದ ಕೊರಲೆ ಪಂಪಿನ ಜೋಗುಡೆ ಅಲ್ಲಿಗೆ ನನಗೆ ಅಂಚನೆ ಎಲ್ಲ ಬಗ್ಗೆ ಬಂದ್ಕೊಂಡ ಯಾನ ಪ್ರಸ್ತುತವಾದ ಈ ಊರ್ದ ಒಂದು ಮಗನ ನಲ ಯಾನ ಈ ಊರುಡೆ ಇತ್ತಿನ ನಿಮಗೆ ಗೊತ್ತು ಕೈ ತಂದ BL ಅಮೀನ್ ವಕೀಲರನ್ನ ಮೈತ್ರಿಯಾದ ಯಾನ ವಾರಡ್ 2 ದಿನ ಅಡಲ ಈ ಊರಿಗೆ ಬತ್ತೊಂದಿನ ಪುಣ್ಣ ಇತ್ತೆ ಇವಂಜಿ ಮಲ್ಲ ಜನ ಯಾನ್ ಖಂಡಿತ ಪಂಪುಜಿ ಆಡಲ 10 ಜನ ತೆಗೆದು ಯಾನ ಮೂರು ಉಂತುದೆ ಬಂದ ಏನ್ ಖಂಡಿತವಾದ ಒಂದು ಪೇರ್ಪಿಡಿ ಆಯ್ಕೆಯನ್ನು ಹರಿಶನ್ನಾಗ ಸಲ್ಲಿಸದ ಮಸ್ತ್ ಥ್ಯಾಂಕ್ಸ್ ಹರಿಶನ್ನಾಗ ಎಂದಿಗೆ ಬಂದಾಗ ಒಂದು ಮನಸ್ಸು ಹಿಡಿದಾಗ ಏನೇನು ಏರಾಟದ ಗುಟ್ಟ ತಪ್ಪೇರ ಏನೇನು ಏರಾಟದ ಪಾತ್ರ ಪಂಪಿನ ಆಶೆ ಏನ್ಕೊಂಡು ದಯಪಂಡ ಯಾನ್ ಎಂದ್ವೇ ಯುವಕ ಮಂಡಲದ ಸೈಡ್ ಹಿಡ್ಬೋದು ಅಮ್ಮಿನೇರ್ನ ಇಲ್ಲ ಹೊಂದಿದ್ದೀನ ಲಂಚದ ಹೆಂಗ ಆಸೆ ಉಂಟು ಏರಾಟದನ್ನ ಕೊಡ್ತಾ ಬರ್ತೇರ ಅಂತ ಖಂಡಿತವಲ್ಲ ಈ ತೇಟ ಬರ್ತದೆ ಇರಲ್ಲಪ್ಪ 17 ದಿನಗಳಿಜಿ ಮಲ್ಲೆಜಿ ದಯಪಂಡ 10-15 ವರ್ಷದ ಪಿಗಾವು ಯಾನಿ ಈ
ಪುತ್ತಾರದ ಬಲಂದಿತ್ತಿನಾದ ರಾಜರಾಜೇಶ್ವರ ದೇವಸ್ಥಾನಕ್ಕೆ ಕೈ ಮುಗಿದು ಯಾನ ಎನ್ನ ಭಾವನೆಗಳಡೆ ಹೊಂದಿದ್ದ ಅವೆಂಚನೆ ಉಪ್ಪಡ ನಮ್ಮ ಒಂದು ಸಮಾಜದ ಗುರುತಿಸಿದವಳು ನಂಡ ನಮ್ಮ ಐತ ಪಿರವಡು ನಮ್ಮ ಹಿರಿಯಕನ್ನ ಆಶೀರ್ವಾದ ಕೊಂಡು ಗುರುವನ ಆಶೀರ್ವಾದ ಮುಖ್ಯವಾದ ಅಪ್ಪಮ್ಮನ ಆಶೀರ್ವಾದ ಕೂಡ ದ್ವೇಷ ಕುಡಿಗಳ ಯಾಗಲೇ ಪನ್ಪುಣಿ ಇತ್ತೆ ಪ್ರತಿ ಒಂಜಿ ಅಪ್ಪಮ್ಮನ ಮನಸ್ಸು ಕುಣಿದಾದ ಅನ್ಕೊಂಡ ಕಾಂಡ ಕೊಯ್ದ ಬಾಲೆ ಎಟ್ಟಿ ರೀತಿ ಇಲ್ಲದ ಬತ್ತಂಡ ಯಾವ ಪನ್ಪಿನ ಅದ್ರ ದಯಬಣ್ಣ ಇತ್ತೆದ ಸಮಾಜ ಕೊಂಡಾಗ ರಕ್ಷಣೆ ಪನ್ಪಿನವು ಅಲೆದು ಆಲೆ ಮಾಡ್ತಾರೆ ನೋಡು ದುಮ್ಮದ ಕುಲ್ಪಂತೇನೆ ಈ ಕಾಂಡ ಇಲ್ಲ ಪಿದಾಡ್ನಾಗ ತರ ತಗ್ಗಾದು ಕೊಡು ಓದು ಎತ್ಕೊಡು ಅಡೆಗೆ ತರಗೆ ಅಲ್ಪ ತರಗೆ ಕೊಡು ಅಂದ ಕಂಡ ನಮ್ಮ ತಲೆ ತಗ್ಗ ಒಂದೇ ಕೊಡು ಅಲ್ಪ ಸೇವನ ಅಲ್ಪ ತಲೆಗೆ ಕೊಡು ಆಡ ಖಂಡಿತವಾದ ನಿತ್ಯದ ಜೋಗ್ರೆ ಬಂದ್ರೆ ಖಂಡಿತವಾದ ಅಂಚೆ ಮಾಡ್ಕೋಚಿ ನಿಖಲು ನಡಪನೆ ಚಿತ್ತಿನ ಸಾಲಿದೆ ನಿಖಲ ಸುತ್ತಮುತ್ತ ಹೆಚ್ಚಿನ ಅಪ್ಪನ ಪಂಡಿತಲ್ಲಿ ದಾಯಕಂಡ ಮುಂಚೆ ಕೊಂಡು ದಿನೋಲ ಒಂದೇ ಜಾಗಿಡೆ ಬಗ್ಗೋದು ಹೋಗೊಂದಿರ್ತಾರೆ ನಾಡ ಅಲೆಗೆ ರಕ್ಷಣೆ ಖಂಡಿತ ಒಪ್ಪುತ್ತೆ ದಯಪಟ್ಟ ಎಲ್ಲ ಸುತ್ತಮುತ್ತ ಹೆಚ್ಚಿನ ಅಪ್ಪನೊಂದು ಗೊತ್ತಿದೆ ಅಲೆಡೊಂದು ತಾಡಿನ ಪಾಡು ಪೋಯಲ್ಲಿ ಅಪ್ಪನ ಬರೋದಿದ್ದೆ ಇದ್ದ ಅಂಚ ನಮ್ಮ ನಡತುಪ್ಪನ ಸಾಧನೆ ನಮ್ಮ ಸುತ್ತಮುತ್ತದಾದ ಒಂದು ಒಬ್ಬೆ ಅಂಗಡಿ ಅದು ಮಾರ್ಗದ ಬರಿಕಾವು ಎನ್ನಡಿಯರಾಡಲ ಗಮನಿಸಬೇಡ ಆ ಗಮನಿಸಿದ ಉದ್ದೇಶ ದುರುದ್ದೇಶ ಉಪ್ಪು ಪಂಪಿನ ನಿಖಲ ಮನಸ್ಸಿಡು ಉಪ್ಪುಡು ದಯಪಣ್ಣತನ ಪ್ರತಿ ಒಂಜಿ ಜೋಗುಲೇನ ಒಂದು ಅಪ್ಪನ ತಾಂಗೋಡು ನಾಡ ಮಸ್ತ್ ಬಂಗ ಬತ್ತುಪ್ಪೇರು ಆ ಬಂಗ ಆ ಪೊಣ್ಣನ ದಾಟಲ ಹೆಚ್ಚಿನ ನಾಡ ಐದಾರು ಬೇನೆ ಅಪ್ಪಮ್ಮಗೆ ಜಿಗೆ ಅಂಚದು ಪುನಃ ಯಾಕೆ ಪ್ರತಿ ಪೊಣ್ಣು ನಡ ಮಾಡ್ಕೊಂಡು ನಿಖಲ ರಕ್ಷಣೆ ನಿಖುಲೇ ಮಾಡ್ಕೊಡು ದಯಪಂಡ ಬೊಕ್ಕೋರಿ ರಕ್ಷಣೆ ಮಾಡ್ಪೆ ಅದರಿಂದ ನಮ್ಮೊಟ್ಟಿಗೆ ಬೊಕ್ಕೋರಿ ನಮ್ಮ ಒಯ್ತೊಂದು ಕೊಂಡ ಬೊಕ್ಕೋರಿ ಗಿಡಪ್ಪೆ ಬಂದು ನಾವು ಪಿಚ್ಚಾಡ ಮಾತ್ರ ಒಂದು ಬಣ್ಣನು ಬೈದಂಡ ಪಿಚ್ಚಾಡ ನೀರು ರಕ್ಷಣೆ ಮಾಡ್ಬೇಕು ಅವು ಪಿಚ್ಚಾಡ ಮಾತ್ರ ನಮ್ಮ ಜೀವನದ ಅಂಚು ನಾವು ದಾರ ಉಪ್ಪು ಜಂಚಾದ ಪುಣ್ಣ ಪ್ರತಿ ಬಣ್ಣಲೆಡಲ ಬಂದ್ಬಿಡಿ ನಮ್ಮ ರಕ್ಷಣೆಯನ್ನು ನಮ್ಮನೆ ಮಾಡ್ಕೊಡು ಅಂಚದ ಇದು ಒಟ್ಟು ನನ್ನ ಪಾತ್ರ ತಿಳ್ಕೊಂಡ ಖಂಡಿತವಲ್ಲ ಎಂದು ಗೊತ್ತಾಗು지 ಪಿರಾಡ್ ಒಂದು ಚೀಟು ಅದರಿಂದ ಅದಾಡಲ್ಲ ಕೊಲ್ನಾಡು ಉಂಟಾಡಲ್ಲ ಖಂಡಿತವಾದ ನಾನು ಈತೆ ಪಾತ್ರವೇ ಈ ವೇದಿಕೆಯಲ್ಲಿ ಬರ್ತದೆ ಎಂದು ಅವಕಾಶ ಪಾತ್ರದ ಅವಕಾಶ ಮತ್ತು ಗೊತ್ತಿನ ಹರೀಶಣ್ಣಗೆ ಯಾರು ಸೊನ್ನೆ ಚಂದಾಲೆ ಅಂಚನೆ ಮುಲ್ಪ ಅಧ್ಯಕ್ಷರು ಸರ್ವ ಸದಸ್ಯರು ಹಾಗೂ ಈ ಮಾತ ಹೋದ ಜನರಿಗೆ ಸೊನ್ನೆ ಚಂದ ಒಂದು ಎನ್ನರಾಟ ಪಾತ್ರವನ್ನು ಪೇಜಿ ವಿದ್ಯಾಭ್ಯಾಸಕ್ಕಾಗಿ ಯಾವುದೇ ಜಾತಿ ಧರ್ಮ ಮತ ಲೆಕ್ಕಿಸದೆ ಅವರ ಬಾಳಿಗೆ ಹಾಗೂ ಅವರ ಕುಟುಂಬಕ್ಕೆ ಯುವಕ ಮಂಡಲದವರು ಬೆಳಕಾಗಿದ್ದಾರೆ. ಇದೊಂದು ಉತ್ತಮ ಕಾರ್ಯಕ್ರಮ. ಈ ಕಾರ್ಯಕ್ರಮ ನೋಡಿ ನನಗೆ ಬಹಳ ಖುಷಿಯಾಯಿತು. ನೂರಾರು ವಿದ್ಯಾರ್ಥಿಗಳು ಇಲ್ಲಿ ಆಗಮಿಸಿದ್ದಾರೆ. ಪ್ರತಿ ವರ್ಷ ನಾವು ಶಾಲೆಯಿಂದ ಅಲ್ಲಿ ಪುಸ್ತಕ ವಿತರಣೆ ಮಾಡುತ್ತಾ ಇದ್ದಾರೆ. ಹೋಗಿ ಅಂತ ಮಾತ್ರ ಹೇಳ್ತಿದ್ದೆವು. ಇವತ್ತು ನನಗೆ ಇಲ್ಲಿ ಬರಲಿಕ್ಕೆ ಒಂದು ಉತ್ತಮ ಅವಕಾಶ ಸಿಕ್ಕಿದೆ. ಅದಕ್ಕಾಗಿ ಮುನ್ನೂರು ಯುವಕ ಮಂಡಲದ ಎಲ್ಲ ಅಧ್ಯಕ್ಷರಿಗೆ ಹಾಗೂ ಎಲ್ಲ ಸದಸ್ಯರುಗಳಿಗೆ ಪದಾಧಿಕಾರಿಗಳಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಮುಂದೆ ನೂರಾರಲ್ಲ ಸಾವಿರಾರು ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ ಮಾಡುವ ಕಾರ್ಯಕ್ರಮ ಹಂಚುವ ಅವಕಾಶ ಅವರು ದೇವರು ಅನುಗ್ರಹಿಸಲಿ ಅಂತ ಹೇಳುತ್ತಾ ಅವರಿಗೆ ಮಗದೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ಮುಂದೆಯೂ ಇವರು ಸಮಾಜಕ್ಕೆ ಮಾದರಿಯಾಗುವಂಥ ಒಳಿತಾಗುವಂಥ ಅನೇಕ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳಲಿ ಅಂತ ಹೇಳುತ್ತಾ ಅವರಿಗೆ ಶುಭವಾಗಲಿ ಅಂತ ಹಾರೈಸುತ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಅವಕಾಶಕ್ಕಾಗಿ ಧನ್ಯವಾದಗಳು. ನಾನು ತುಳುವಲ್ಲಿ ಪ್ರಾರಂಭ ಮಾಡಿ ಮತ್ತೆ ಮಕ್ಕಳಿಗೋಸ್ಕರ ನೋಡಿ, ನೀವು ವಿದ್ಯಾರ್ಥಿಗಳಿದ್ದೀರಿ,
ಮುಂದಿನ ಜೀವನದಲ್ಲಿ ಒಂದು ಗುರಿಯನ್ನು ಇಟ್ಕೊಳ್ಬೇಕು. ಈ 300 ಯುವಕ ಮಂಡಲದವರು ಇವತ್ತು ಸ್ಥಾಪನೆಯಾಗಿ 55 ವರ್ಷಗಳ ಕಾಲ ಒಂದು ಯುವಕ ಮಂಡಲವನ್ನು ನಡೆಸುವುದಂದ್ರೆ ಬಹಳ ಸುಲಭದ ಕೆಲಸ ಅಲ್ಲ. ಅಷ್ಟು ಕಠಿಣ ಶ್ರಮ ತಗೊಂಡು ಇವತ್ತಿನವರೆಗೆ ಅದನ್ನು ಅವರ ಗೌರವವನ್ನು ಉಳಿಸಿಕೊಂಡು ಈ ಭಾಗದಲ್ಲಿ ಒಂದು ಉತ್ತಮ ಯುವಕ ಮಂಡಲ ಎಂಬ ಪ್ರಶಂಸೆಗಳನ್ನು ಪಟ್ಟು ಇವತ್ತು 300 ಯುವಕ ಮಂಡಲ ಇದೆ. ಇದಕ್ಕೆಲ್ಲ ಕಾರಣ ಇಲ್ಲಿ ದುಡಿಯುವಂಥ ಯುವಕರ ಗುಂಪು. ಯಾವಾಗಲೂ ಒಂದು ಸಂಸ್ಥೆ ಕಟ್ಟಲಿಕ್ಕೆ ಬಹಳ ಸುಲಭ. ಆ ಸಂಸ್ಥೆ 1 ವರ್ಷ 2 ವರ್ಷ 3 ವರ್ಷ ಹೆಚ್ಚಾದ್ರೆ 5 ವರ್ಷ ಮತ್ತೆ ಅದು ಒಬ್ಬೊಬ್ಬರೇ ಕ್ಷೀಣಿಸ್ತಾ ಬರುವಂಥದ್ದು ನಾವು ಕಂಡಿದ್ದೇವೆ. ಆದರೆ 300 ಯುವಕ ಮಂಡಲ ಹಾಗಲ್ಲ. ಕಳೆದ 55 ವರ್ಷದಿಂದ ನಿರಂತರ ಸೇವೆ ಮಾಡ್ತಾ ಬಂದು ಕಳೆದ 35 ವರ್ಷಗಳಿಂದ ಈ ಪುಸ್ತಕ ವಿತರಣೆ, ಸ್ಕಾಲರ್ಶಿಪ್ ಕೊಡುವಂಥದ್ದು ಅನೇಕ ಕಾರ್ಯಕ್ರಮಗಳನ್ನು, ಜೊತೆಗೆ ಹೆಲ್ತ್ ವಿಷಯದಲ್ಲಾಗಲಿ ಆರೋಗ್ಯದ ವಿಷಯದಲ್ಲಿ ಎಲ್ಲರಿಗೂ ಸಹಾಯ ಮಾಡುವಂಥದ್ದು ಯುವಕ ಮಂಡಲ. ಈ ಯುವಕ ಮಂಡಲದ ಪ್ರತಿಯೊಬ್ಬ ಸದಸ್ಯರಿಗೆ ನಾನು ಮೊದಲಿಗೆ ಅಭಿನಂದಿಸ್ತಾ ಇದ್ದೇನೆ. ಯಾವತ್ತೂ ಈ ಒಂದು ಕಾರ್ಯಕ್ರಮ ಹೆಜ್ಜೆಯಾಗಿ ಮುಂದುವರಿಸ್ತಾ ಹೋಗ್ತಾ ಇದೆ. ಇವತ್ತು 900 ಮಕ್ಕಳಿಗೆ ಇವತ್ತು ಪುಸ್ತಕಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ. ಮಕ್ಕಳೇ ದಯವಿಟ್ಟು ಕೇಳಿ, ಒಂದು ಕಾಲದಲ್ಲಿ ನಾನು ಕೂಡ ನಿಮ್ಮ ಎದುರುಗಡೆ ಬಂದು ಕೂತವ 6ನೇ ಕ್ಲಾಸಿಂದ ಸ್ಕಾಲರ್ಶಿಪ್ ಪಡೆದು ನನ್ನ BA ತನಕ ಸ್ಕಾಲರ್ಶಿಪ್ ನನ್ನ ಸಮಾಜ ಸೇವೆಯಿಂದ ಪಡ್ಕೊಂಡವ. ಆಮೇಲೆ LLB ಕೂಡ ಇವತ್ತು SDM ಲಾ ಕಾಲೇಜಿನ ಕಾನೂನು ವಿದ್ಯಾರ್ಥಿ ಆಗಿದ್ದಾಗ ಕೂಡ ನನಗೆ ಸ್ಕಾಲರ್ಶಿಪ್ ಸಿಕ್ಕಿದೆ. ಇದು ನೀವು ನೆನಪಲ್ಲಿರಬೇಕು. ಆದರೆ ಆ ಋಣ ನನಗಿದೆ. ಆ ಋಣವನ್ನು ಈಗಲೂ ನಾನು ಜನರಿಗೆ ತೀರಿಸ್ತಾ ಇದ್ದೇನೆ. ಪ್ರತಿ ವರ್ಷ 5 ಮಕ್ಕಳ ವಿದ್ಯಾಭ್ಯಾಸ ಬೇಕಾದಂಥ ವ್ಯವಸ್ಥೆಯನ್ನು ನನ್ನ ಕೈಯಿಂದ ಕಿಂಚಿತ್ ಸೇವೆಯನ್ನು ಬಡ ವಿದ್ಯಾರ್ಥಿಗಳಿಗೆ ನೀಡ್ತಾ ಇದ್ದೇನೆ, ಈಗಲೂ ನೀಡ್ತೇನೆ. ಇದು ಅವತ್ತು ನನಗೆ ನಾನು ಸಣ್ಣದಿರುವಾಗ 6ನೇ ಕ್ಲಾಸಲ್ಲಿ ಸಿಕ್ಕಿದ ಸ್ಕಾಲರ್ಶಿಪ್ನ ಫಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ತಾವು ದಯವಿಟ್ಟು ಇವತ್ತು ಏನು ಸ್ಕಾಲರ್ಶಿಪ್ ತೆಗೆದುಕೊಂಡು ಅಥವಾ ಪುಸ್ತಕ ತೆಗೆದುಕೊಂಡು ಹೋಗ್ತೀರಾ, ಮುಂದಿನ ಜೀವನದಲ್ಲಿ ಒಳ್ಳೆ ವಿದ್ಯಾರ್ಥಿಯಾಗಿಟ್ಕೊಂಡು ಒಳ್ಳೆ ಹೆಸರು ಪಡ್ಕೊಂಡು ತಮ್ಮ ತಂದೆ ತಾಯಿಗಳಿಗೆ ಗೌರವ ತರೋದ್ರ ಜೊತೆಗೆ ಈ ಪರಿಸರಕ್ಕೆ ಒಳ್ಳೆಯ ಗೌರವ ಸಿಗ್ತದೆ, ನಿಮ್ಮ ಗ್ರಾಮಕ್ಕೆ ಒಳ್ಳೆಯ ಗೌರವ ಸಿಗ್ತದೆ. ಇದನ್ನು ನೀವು ಮನಸ್ಸಲ್ಲಿ ಇಟ್ಕೊಂಡು ನನ್ನೊಟ್ಟಿಗೆ ಕಲಿತವರೆಲ್ಲ ಎಷ್ಟೋ ಜನ ಇದ್ದಾರೆ. IAS ಆಗಿದ್ದಾರೆ, KS ಆಗಿದ್ದಾರೆ, ಜಡ್ಜಸ್ ಆಗಿದ್ದಾರೆ, ಎಷ್ಟೋ ಜನ ಇದ್ದಾರೆ. ಅವರು ಕೂಡ ಈಗ ಸಮಾಜಕ್ಕೆ ಅವರಿಂದ ಆಗುವಂಥ ಕಿಂಚಿತ್ ಸೇವೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಮುಂದಿನ ದಿನಗಳಲ್ಲಿ ನೀವು ಕೂಡ ಒಬ್ಬ ಉತ್ತಮ ವಿದ್ಯಾರ್ಥಿ ಆಗಿದ್ಕೊಂಡು ನಿಮಗೆ ಯಾವುದು ಇಂಟ್ರೆಸ್ಟ್ ಉಂಟ, SSLC PUC ಆದಮೇಲೆ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ಆ ಸಬ್ಜೆಕ್ಟ್ ಅಂತ ತೆಗೆದುಕೊಂಡು ಅದರಲ್ಲಿ ಕಲಿತು ಮುಂದೆ ಬಂದು ಈ ನಿಮ್ಮ ಹಿರಿಯವರಿಗೂ ಕೂಡ ಗೌರವ ಕೊಟ್ಟು ವಿದ್ಯಾರ್ಥಿ ದೆಸೆಯಲ್ಲಿ ನೀವು ಒಳ್ಳೆಯ ವಿದ್ಯಾರ್ಥಿ ಆಗಿದ್ಕೊಂಡು ಶಿಕ್ಷಕರಿಗೆ ಕೂಡ ಗೌರವ ಕೊಡುವಂಥ ವ್ಯವಸ್ಥೆ ಆಗಬೇಕು. ಇತ್ತೀಚಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೇವೆ, ನಾವೆಲ್ಲ ಈಗಲೂ ನಮ್ಮ ಶಿಕ್ಷಕರು ಯಾರಾದರೂ ನಾವು ಕಲಿಸಿದವರು ಎದುರು ಸಿಕ್ಕಿದ್ರೆ ಗೌರವ ಕೊಟ್ಟು ಅವರನ್ನ ಇದು ಮಾಡ್ತಾ ಇದ್ದೇವೆ. ಮೊನ್ನೆ ಒಂದು ಇನ್ಸಿಡೆಂಟ್ ಆಯಿತು. ನಾನು ಎಷ್ಟೋ ವರ್ಷದ ಹಿಂದೆ LLBಯಲ್ಲಿ ಸ್ಟೂಡೆಂಟ್ ಆಗಿದ್ದಾಗ ಉದಯ್ ಕುಮಾರ್ ಪ್ರೊಫೆಸರ್ ಇದ್ರು. ಅವ್ರ ಪಾಪ ದಾರಿಯಲ್ಲಿ ಹೊರಟ್ಕೊಂಡು ಈಗಲೂ ನಡ್ಕೊಂಡು ಹೋಗುದು. ಈಗಲೂ ಅವರು ಮಾರ್ನೆಕಟ್ಟೆಯಿಂದ SDM ಲಾ ತನಕ ನಡ್ಕೊಂಡು ಹೋಗ್ತಾರೆ. ಅವರು ದಾರಿಯಲ್ಲಿ ಸಿಕ್ಕಿ ಬಹಳ ಸಂತೋಷ ಆಯ್ತು ನಮಗೆ. ನಾವು ಅವರನ್ನು ಗೌರವ ಮಾಡುವಂಥ ವ್ಯವಸ್ಥೆ ಮಾಡಿದ್ವಿ. ಇದು ನಮ್ಮ ಮಕ್ಕಳಿಗೆ ಬೇಕು. ನಮಗೆ ಕಲಿಸಿದಂಥ ಶಿಕ್ಷಕರನ್ನು ಗುರುತಿಸುವಂಥದ್ದು ಮತ್ತು ಈ ದೇಶದಲ್ಲಿ ಉತ್ತಮ ಪ್ರಜೆಯಾಗಿರುವಂಥದ್ದು. ಇಲ್ಲಿ ಎಲ್ಲ ಸರ್ವಧರ್ಮದ ಜನ ನಾವಿದ್ದೇವೆ. ನಮ್ಗೆಲ್ರಿಗೂ ದೇವರು ಒಬ್ಬನೇ. ಬೇರೆ ಬೇರೆ ವಿಚಾರಗಳಲ್ಲಿ ನಾವು ನಮ್ಮ ಸಂಸ್ಕೃತಿಗಳನ್ನ, ಪುರಾಣನ್ನ ಅಥವಾ ಇಂಥ ಬೈಬಲನ್ನ ಕಲಿತು ಮಾಡುತ್ತೇವೆ. ಅದು ನಮ್ಮ ಸಮಾಜಕ್ಕೆ ಬೇಕಾದಂಥ ವ್ಯವಸ್ಥೆ. ಅದು ನಾವೆಲ್ಲ ಒಟ್ಟಾಗಿ ಒಳ್ಳೆಯ ಮಕ್ಕಳಾಗಿ ಒಳ್ಳೆಯ ವಿದ್ಯಾಭ್ಯಾಸವನ್ನು ಪಡ್ಕೊಳ್ಳಿ. ಆಮೇಲೆ ನಿಮ್ಮ ಸ್ವಂತ ಕಾಲದಲ್ಲಿ ನಿಂತಾಗ ನೀವು ಕೂಡ ಮುಂದಿನ ಜನಾಂಗಕ್ಕೆ ವಿದ್ಯಾಭ್ಯಾಸಕ್ಕೆ ಸಹಾಯ ಮಾಡುವಂಥ ವ್ಯವಸ್ಥೆ ಆಗಬೇಕು. ನಾವು ಪ್ರತಿಯೊಬ್ಬರು ಕೂಡ ವಿದ್ಯಾಭ್ಯಾಸಕ್ಕೆ ನಮ್ಮಿಂದ ಆಗುವಂಥ ಸಹಾಯ ನೀವು ಮಾಡಬೇಕು ಅಂತ ನಿಮ್ಮಲ್ಲಿ ಕೇಳಿಕೊಂಡು ನಿಮ್ಮೆಲ್ಲರ ಜೀವನ ಮುಂದಿನ ದಿನಗಳಲ್ಲಿ ಎಲ್ಲ ವಿದ್ಯಾರ್ಥಿಗಳ ಜೀವನ ಉತ್ತಮವಾಗಲಿ. ಇನ್ನು ಮುಂದೆ ಕೂಡ ಈ 300 ಯುವಕ ಮಂಡಲದವರು ಒಳ್ಳೆಯ ಕಾರ್ಯಕ್ರಮ ಸೂರ್ಯಚಂದ್ರ ಇರುವ ತನಕ ಇದು ನಡೆಸಿಕೊಂಡು ಹೋಗಲಿ. ಕಾರ್ಯಕ್ರಮ ಈ ಯುವಕ ಮಂಡಲಕ್ಕೆ ಒಳ್ಳೆಯ ಯಶಸ್ಸು ಶಾಶ್ವತವಾಗಿ ಇರಲಿ ಅಂತ ಎಲ್ಲರಲ್ಲಿ ಬೇಡಿಕೊಂಡು ದೇವರು ಭಗವಂತ ನಮ್ಮ ಎಲ್ಲ ಧರ್ಮದ ದೇವರವರಿಗೆ ಆಶೀರ್ವಾದ ಮಾಡಲಿ ಅಂತ ಹೇಳಿಕೊಂಡು ಈ ಸಂದರ್ಭದಲ್ಲಿ ಇಲ್ಲಿ ಬಂದು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರಿಗೂ ಯುವಕ ಮಂಡಲದ ಎಲ್ಲ ಪದಾಧಿಕಾರಿಗಳು ಮತ್ತು ತಮಗೆಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಕ್ತಾಯಗೊಳಿಸ್ತೇನೆ. ಜೈ ಹಿಂದ್. ಸಹಕಾರ ಗೆಲುವು ಇಂಥ ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ವಹಿಸಿನ ಏನು ಆತ್ಮೀಯರಾಯಿನ ಸದಾಶಿವಲ್ಲ ಮೇರೆಗೆ ಯುವಕ ಮಂಡಲ ಪರ ಧನ್ಯವಾದ ಕೊಡೋದು. ಅಂಚೆನೆ ಇಲ್ಲಿ ದೀಪ ಪ್ರಜ್ವಾಲನಂದಿನ ಮಹಾಪದಾಗಿ ದೆಬ್ಬೆಲಿದ್ದು ಮೇರೆಗಳ ಧನ್ಯವಾದ ಕೊಡ್ತಾರೆ. ಅಂಚೆನೆ ಇದೇ ಬೆದಿನ ಪ್ರಮೀಳಾ ಪೇರ್ಪದೆ ಮೇರೆಗಳ ಧನ್ಯವಾದ ಕೊಡ್ತಾರೆ. ಅಂಚೆನೆ ಇಂಕಲ ಉತ್ತರ ಶಾಲೆಯ ಮುಖ್ಯ ಶಿಕ್ಷಕರಾದ ಪ್ರಮೀಳಾ ಗಿರಿಸಿಸುವ ಮೇರೆಗಳ ಧನ್ಯವಾದ ಕೊಡ್ತಾರೆ. ಅಂಚೆನೆ ಇಂಕಲ ಗೌರವ ಅಧ್ಯಕ್ಷ ಕೃಷ್ಣಪ್ಪ ಶಾಲೆ ಮೇರೆಗಳ ಧನ್ಯವಾದ ಕೊಡೋದಿಲ್ಲ. ಅಂಚೆನೆ ಇಂಕಲ ಅಧ್ಯಕ್ಷರಾದ ಹರೀಶ್ ಮುಂಡಳಿ ಮೇರೆಗಳ ಧನ್ಯವಾದ ಕೊಡ್ತಾರೆ. ಅಂಚೆನೆ ಇಂಕಲ ಗೌರವ ಅಧ್ಯಕ್ಷರಾದ ಶಶೀಂದ್ರ ಕುಕ್ಯಾನ್ ಬೇರೆಗಳ ಧನ್ಯವಾದ ಕೊಡೋದಿಲ್ಲ. ಅಂಚೆನೆ ಇಂಕಲ ಈ ಸಭೆ ಕಾರ್ಯಕ್ರಮ ನಮ್ಮ ಮಾಜಿ ಶಾಸಕರೆಲ್ಲ
ದೃಶ್ಯ ಮಾಧ್ಯಮದಲ್ಲಿಲ್ಲ ಅಂಚೆನೆ ಪತ್ರಕರ್ತ ಮಿತ್ರರಿಗೆಲ್ಲ ಮಾತ್ರ ಧನ್ಯವಾದ ಕೊಡು ಬೈದಿನ ಪೋಷಕರಿಲ್ಲ ಜೋಕರಿಲ್ಲ ಮಾತ್ರ ಧನ್ಯವಾದ ಕೊಡು ಈ ಸಭೆ ನೀಡಿ ಮುಕ್ತಾಯ ಮಾಡುವುದಿಲ್ಲ.